ವಿದ್ಯಾರ್ಥಿಗಳಿಗೆ ತುಳು ಸಾಹಿತ್ಯದ ಓದಿನ ಅಭಿರುಚಿ ಮೂಡಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ಮಕ್ಕಳ ಸಾಹಿತಿ ಹಾಗೂ ನಿವೃತ್ತ ಶಿಕ್ಷಕ ನಾರಾಯಣ ರೈ ಕುಕ್ಕುವಳ್ಳಿ ಹೇಳಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಶ್ರೀನಾರಾಯಣ ಗುರು ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಯೋಜಿಸಿದ ಅಕಾಡೆಮಿಡು ಒಂದು ದಿನ ಬಲೆ ತುಳು ಓದುಗ ಅಭಿಯಾನದ 8ನೇ ಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮುಂದಿನ ತಲೆಮಾರಿಗೆ ತುಳು ಭಾಷೆಯನ್ನು ಕೊಂಡೊಯ್ಯುವ ಮಹತ್ತರ ಜವಾಬ್ದಾರಿ ವಿದ್ಯಾರ್ಥಿಗಳಲ್ಲಿದೆ ಎಂದು ಅವರು ಹೇಳಿದರು. ಸ್ವಾಮಿ ಪಡ್ಪಡಂಚಿನ ಒಂಜಿ ಪಾತ್ರ ಬಂಡ ಒಂಜಿ ದೇವರು ಒಂಜಿ ಊರ ಈ ಒಂಜಿ ಮಲ್ಪಡ ಭಾರಿ ಮುಖ್ಯ. ಆ ಒಂದು ನೆಲೆಟ್ಟು ಶಿಕ್ಷಣವನ್ನು ಕೊರುವುದು ಎಂಟು ಬುಡಪಾಯ ಅಪಗ ಇಂಕಲ್ನ ಗುರುಕುಲ್ನ ಒಂಜಿ ಗೆರೆನೇ ಚಿತ್ರ ಆಂಡು ಒಂಜಿ ಪದವೇ ಒಂಜಿ ಶಬ್ದ ಅಥವಾ ಒಂಜಿ ಪದ ಅವು ಪದ್ಯ ಆಂಡು ಆ ಒಂದು ನೆಲೆಟ್ಟು ಇಂಕ್ಲ ಉಳಿಯೊಂಡು ಬಂತ ಬೊಕ್ಕ ತಂತ್ರಜ್ಞಾನ ಬಣ್ಣಗ ಈಗ ಹೊಂದೊಂಡು ಪೋಯ ಆ ಹೊಂದಾಣಿಕೆನೇ ಇನಿ ನಮ್ಮ ಬರವುತ ನೆಲೆಟ್ಟು ಅಥವಾ ಪಾತ್ರ ನೆಲೆಟ್ಟು ಇಂಚ ಈ ಗುರು ಹಿರಿಯಗಳ ನೆಲೆಟ್ಟು ಸೇರೋಣ ನೆಲೆಟ್ಟು ಮುಖ್ಯವಾದ ನೆಲೆಯನ್ನು ಸೇರ್ಸೋಣ ನೆಲೆಟ್ಟು ಈ ಕಾರ್ಯಕ್ರಮ ಹಾಕೊಂಡು ಅಕಾಡೆಮಿದ ಭಾರಿ ಮಲ್ಲ ಕಾರ್ಯಕ್ರಮ ಇನ್ನು ಬರೆಯೋಡು ಪಂಡ ಆಯ್ತು ತುಂಬ ಓದೋಡು ತೆರೆಯೋನೋಡು ನಂಗೆ ಇನ್ನು ಅನೇಕ ಭಾಷೆಗಳ ಅಪ್ಪೆ ಭಾಷೆ ತುಳು ಆಂಡಲ ನಮ್ಮನೊಟ್ಟಿಗೆ ಮಲಯಾಳಂ ತಮಿಳು ತೆಲುಗು ಇದು ಮಾತ್ರ ಇಡೀ ಅಖಂಡವಾಯಿನಂತಿನ ನಮ್ಮನ ಭಾರತ ದೇಶಗಳು ಅವೇತೋ ಭಾಷೆ ಇತ್ತಿಲ್ಲ ನಮ್ಮನ ತುಳು ಭಾಷೆ ಬಂಡ ನಂಗೆ ಭಾರಿ ಮೋಕೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಬ್ರಹ್ಮಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪಿ ದಯಾಕರ್ ಅವರು ಮಾತನಾಡಿ, ತುಳು ಭಾಷೆ ಸಾಹಿತ್ಯದ ಸಂಸ್ಕೃತಿ ಬಗ್ಗೆ ಅಭಿರುಚಿ ಮೂಡಿಸುವ ನಿಟ್ಟಿನಲ್ಲಿ ಅಕಾಡೆಮಿಡು ಒಂದು ದಿನ ಬಲೆ ತುಳು ಓದುಗ ಕಾರ್ಯಕ್ರಮ ಒಂದು ವಿಶಿಷ್ಟ ಪರಿಕಲ್ಪನೆಯ ಕಾರ್ಯಕ್ರಮ ಎಂದು ಹೇಳಿದರು. ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮ ಜೋಕ್ಲೇನೊಂದಿ ಪುಸ್ತಕ ಓದ್ಯಾರ ಅಥವಾ ತುಳು ಕಲ್ಪೆರ ಒಂಜಿ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿನ ನೆತ್ತ ಗುರುಕಾರಾಯಣ ತಾರನಾಥ್ ವ್ಯಕ್ತಿಗಳಿಗೆ ಅಭಿನಂದಿಸುವ ನಾನು ಅರೆಗೆ ನಿಜವಾದ ಆಯ್ತು ಒಂಜಿ ಎಡ್ಡೆಪ್ಪುಲು ಅರೆಗೆ ಉಪ್ಪಟ್ಟು ನನಾತ್ ಜೋಕುಲು ಈ ನೆತ್ತ ಕಾರ್ಯಕ್ರಮದ ಪ್ರಯೋಜನ ಪಡೆಯಾಡಿ ನಿಜವಾದ ಇಂಕಲ ಈ ಸಿಸ್ಟಮ್ ಒಂದು ಗೊತ್ತಿರ್ತದೆ ಇದು ನನಾತ್ ಜೋಕ್ಲೇನೆ ತೊಂಬೈದು ನೆಕ್ಸ್ಟ್ ಕಾಲ ಇಂಕಲ ಒಂಜಿ ನೂದು ಜೋಕುಲು ಅಲ್ಲ ಇವನ್ ಕಾಲೇಜ್ ಅವರು ಹೈಸ್ಕೂಲ್ದ ಜೋಕ್ಲೆಲ್ಲ ತೊಂಬರ್ತದೆ ಅಪಂಡ ಜೋಕ್ಲೆಗೆ ಪುಸ್ತಕ ಭಂಡಾರ ಅಥವಾ ತುಳುತ ಬಗ್ಗೆ ಮಾಹಿತಿ ಕೊರಡಿದೆ ಅಪಂಡ ಕೆಲವು ಅಕ್ಷರಗಳು ಇತ್ತದ ತುಳು ಭಾರತದಲ್ಲೆಲ್ಲ ಜೋಕ್ಲೆಗೆ ಕೆಲವು ದುಂಬುದ ಒಂಜಿ ಅಕ್ಷರಗಳು ಬರ್ಪುಜಿ ಸೊ ಅವೇನು ಐನಾತು ನಮ್ಮ ತೆರಿಪಾಯರ ಸಹಕಾರ ಮಲ್ಗುಗ ಜೋಕ್ಲೆಗೆ ಎಡ್ಡಾವಾಡು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್ ಅವರು ಮಾತನಾಡಿ, ತುಳು ಭಾಷೆಯಲ್ಲಿ ಪ್ರಕಟಗೊಂಡ ಸಾಹಿತ್ಯದ ಪರಿಚಯ ವಿದ್ಯಾರ್ಥಿಗಳಿಗೆ ಆಗಬೇಕು ಅನ್ನುವ ಆಶಯದಿಂದ ಬಲೆ ತುಳು ಓದುಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ತುಳು ಒಂಜಿ ಜಾಸ್ತಿ ಆಗ್ತದೆ ರೈತರಿಗೆ ಕೊಂಕಣಿ ಕಲ್ತಾರ ಅವರ ಜಾಸ್ತಿ ಆಗ್ತದೆ ಎಲ್ಲ ನಿಖಿಲ್ ಬಿದೈ ನಿಖಿಲಿದ್ದ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ ಮಲ್ಲ ಕಲ್ಪೋದು ಮಲ್ಲ ಉದ್ಯೋಗ ಹೋಗ್ತಾರೆ ಉದ್ಯೋಗ ಹೋದಾನಾಗ ಕಲಂಡನ್ಗೋ ಮತ್ತು ಬಿದೈ ವರ್ಗ ಬಿದೈ ದೇಶಗೋ ಹೋದಾನಾಗ ಕೈತಲ್ ತುಳಿದಾಡಕ್ಕೇನು ನಿಖಿತ ಭಾಷೆ ಬರ್ಬೋದು ಹಾಗೆ ನಿಜ ನಿಜ ಭಾಷೆ ಯುರೋಪ್ ಹೋಗ್ತಾರೆ ಒಂಜೆ ಗಾಯನ ದೇಶದ ಜರ್ಮನಿಯ ಫ್ರೆಂಚೋ ಇಟಾಲಿಯೋ ಅಥವಾ ಇಂಗ್ಲೀಷು ಅಣ್ಣ ನಮಗೆ ಬರಲಿ ಕನ್ನಡ ಬರ್ಕೊಡು ತುಳು ಬರ್ಕೊಡು ಇಂಗ್ಲೀಷ್ ಬರ್ಕೊಡು ಹಿಂದಿ ಬರ್ಕೊಡು ಬ್ಯಾರಿ ಭಾಷೆ ಬರ್ಕೊಡು ಕೊಂಕಣಿ ಭಾಷೆ ಬರ್ಕೊಡು ಅಥವಾ ಮರಾಠಿ ಭಾಷೆ ಬರ್ಕೊಡು. ಹೇಗೆ ನಮ್ಮ ಏತು ಭಾಷೆಯನ್ನು ಜಾಸ್ತಿ ಕಲ್ಪನ ಆತ ನಮ್ಮ ಜ್ಞಾನ ಭಂಡಾರ ನಾಲೆಜ್ ವಿಸ್ತಾರ ನಾಲೆಜ್ ವಿಸ್ತಾರ ಏನಂತ ಎಡ್ಡೇನಂತ ಪಡಿತಾರೆ ಎಂಟೆ ಅದ ನಿಖಿಲೆಲ್ಲೇ ನಿಖಿಲ್ನ ಹೈಯರ್ ಎಜುಕೇಷನ್ ಹೋದಾಗ ಎಲ್ಲೇ ನಿಖಿಲ್ ಬೇರೆ ಬೇರೆ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಅಪ್ಪ ಏನಿಗೆ ಎಡ್ಡೆ ಅನುಭವ ಉಂಟು ಏನಿಗೆ ಎಡ್ಡೆ ನಾಲೆಜ್ ಉಂಟು ಆಯ್ ನಿಂತು ಬರ್ತದೆ ಆಯ್ತಾ ಅಂಚಾದ ನಿಖಿಲ್ ಬೇರೆ ಬೇರೆ ಭಾಷೆಯನ್ನು ಕಲ್ತ್ಕೊಂಡು ಆಯ್ತು ಒಟ್ಟಿಗೆ ಸ್ವಲ್ಪ ಲೆಕ್ಕ ನಮ್ಮ ಅಪ್ಪೆ ಭಾಷೆ ನಿಖಿಲ್ನ ಕಾಲೇಜ್ ಅಥವಾ ಸ್ಕೂಲ್ಗೆ ಅಡ್ಮಿಷನ್ ಆದಾಗ ಯಾಕಂದ್ರೆ ಕಾಲಮ್ ಉಂಟು ನೇಮ್ ಫಾದರ್ಸ್ ನೇಮ್ ಮದರ್ಸ್ ನೇಮ್ ರಿಲಿಜಿಯನ್ ಕಾಸ್ಟ್
ಓಕೆ ಮೊದಲು ಕಾರ್ಯಕ್ರಮದಲ್ಲಿ ಶ್ರೀನಾರಾಯಣ ಗುರು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಗುಣಪತಿ ರಮೇಶ್, ಕನ್ನಡ ಭಾಷಾ ಶಿಕ್ಷಕಿ ಅಕ್ಷತಾ ಕೇಶವ್, ಪತ್ರಕರ್ತ ರಮೇಶ್ ಮಂಜೇಶ್ವರ, ವಿದ್ಯಾರ್ಥಿ ಸಂಚಾಲಕಿ ವಿನ್ಯಾ ದಯಾನಂದ ಸಾಲ್ಯನ್ ಉಪಸ್ಥಿತರಿದ್ದರು. ಅಕಾಡೆಮಿಯ ಸದಸ್ಯ ಪಂಗಾಳ ಬಾಬು ಕೊರಗ ಕಾರ್ಯಕ್ರಮ ನಿರೂಪಿಸಿದರು. ಅಕಾಡೆಮಿಯ ಸದಸ್ಯ ಭೂವ ಪೂಜಾರಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀನಾರಾಯಣ ಗುರು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 30 ವಿದ್ಯಾರ್ಥಿಗಳು ಅಕಾಡೆಮಿಯ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದಿ ಸಂಜೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ನಾಗೇಶ್ ಕಾವೂರ್, ವಿ4 ನ್ಯೂಸ್, ಮಂಗಳೂರು.